ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀನಿ. ಸೊ 2 ಗಂಟೆಗೆ ಶಾರ್ಪ್ ಆಗಿ ಆ್ಯಂಡ್ ಡಿಫ್ರೆಂಟ್ ಗೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಡಿಶ್ ಜೊತೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಷಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಗ್ರೇಟ್. ಆ್ಯಂಡ್ ಎಲ್ಲಿ ನಿಮ್ಮ ಊರೆಲ್ಲಿ ಮೇಡಮ್? ನಾವು ಉಡುಪಿ ಅವರೇ. ಓಕೆ ಅಲ್ವಾ? ಓಕೆ, ಗ್ರೇಟ್. ಆ್ಯಂಡ್ ಅಂದರೆ ಮೇ ಬಿ ನೀವು ನಿಮ್ಮನ್ನು ನೋಡ್ತಿರುವಾಗ ಫಿಲ್ಮ್ ಹೀರೋಯಿನ್ ಥರ ಇದ್ದೀರಿ ನೀವು. ಓಕೆ. ಆ್ಯಂಡ್ ಏನು ಚಾನ್ಸ್ ಸಿಕ್ಕಿದ್ಯಾ ಇಷ್ಟು ತನಕ ಹೀರೋಯಿನ್ ಆಗಲಿಕ್ಕೆ? ಕೆಲವು ಆಫರ್ಸ್ ಇತ್ತು ಸ್ವಲ್ಪ ವರ್ಷ ಮುಂಚೆ. ಓಕೆ, ಇಂಟ್ರೆಸ್ಟ್ ಇಲ್ಲ. ಓಕೆ, ಈಗ ಮೇ ಬಿ ಸಮ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ನೋಡ್ತಾ ಇರ್ಬೋದು, ಇನ್ ಚಾನ್ಸಸ್ ಬರ್ಬೋದು ನಿಮ್ಗೆ. ಓಕೆ, ಗ್ರೇಟ್. ಆ್ಯಂಡ್ ಅದರಲ್ಲೂ ಮೇ ಬಿ ನೀವು ಕಲ್ತಿದ್ದು ಏನು ಮೇಡಮ್? ನಂದು ಇಂಜಿನಿಯರಿಂಗ್ ಆಗಿದೆ, ಬಿ ಮೆಕ್ಯಾನಿಕಲ್ ನಿಟ್ಟೆಯಿಂದ. ಅದಕ್ಕಿಂತ ಮುಂಚೆ PU ಎಲ್ಲ ಇಲ್ಲಿ ಉಡುಪಿಯಲ್ಲೇ ಮಾಡಿ. ಉಡುಪಿಯಲ್ಲಿ ಹೈಸ್ಕೂಲ್ಸ್ ಎಲ್ಲ ಇಲ್ಲಿ? ಹೈಸ್ಕೂಲ್ ನವೋದಯ ವಿದ್ಯಾಲಯ ಅಂತ ಹೆಬ್ರಿಯಲ್ಲಿ, ಮತ್ತೆ PU ವಿದ್ಯೋದಯ ಮಠದ ಹತ್ರ ಅಲ್ಲಿ. ಓಕೆ ಓಕೆ, ಗ್ರೇಟ್. ಆ್ಯಂಡ್ ಯಾವುದು ತುಂಬ ಖುಷಿ ಆಯ್ತು ಅಂದರೆ ಮೇ ಬಿ ಸ್ಕೂಲ್ ಲೈಫಾ ಅಲ್ಲ ಹೈಸ್ಕೂಲ್ ಲೈಫಾ ಕಾಲೇಜ್ ಲೈಫಾ ಅಲ್ಲ ಇಂಜಿನಿಯರಿಂಗ್ ಹೇಗೆ? ಎಲ್ಲರೂ ಒಂದೊಂದು ರೀತಿಯಲ್ಲಿ ಎಂಜಾಯಬಲ್. ತುಂಬಾ ಖುಷಿ ಕೊಟ್ಟದ್ದು ಯಾವುದು? ಇಂಜಿನಿಯರಿಂಗ್. ಓಕೆ, ಮೇ ಬಿ 4 ವರ್ಷ ಇತ್ತಲ್ವಾ? ಸೊ ಓಕೆ, ಸೊ ಇಂಜಿನಿಯರಿಂಗ್ ಅಲ್ಲಿ ಟಾಪ್ ಮಾರ್ಕ್ಸ್ ಎಲ್ಲ ಬಂತ ಅಂತ? ಆವರೇಜ್ ಅಲ್ವಾ? ಓಕೆ, ನಾವು ಕೂಡ ಆವರೇಜ್ ತನಕ ಓದಿ ಸಾಕಾಯ್ತು. ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಓಕೆ, ಗ್ರೇಟ್. ಅಂಡ್ ನಮ್ಮ ವೀಕ್ಷಕರಿಗೆ ಇವತ್ತು ಏನು ಕಲಿಸ್ಕೊಡ್ತಾ ಇದ್ದೀರಾ? ಇವತ್ತು 2 ಐಟಮ್ ಮಾಡ್ತಾ ಇದ್ದೇವೆ. ಒಂದು ನಾನ್ ಕಟಾಯಿ ಕುಕೀಸ್ ಅಂತ, ಇನ್ನೊಂದು ಪನ್ನೀರ್ ಸ್ಯಾಂಡ್ವಿಚ್. ಓಕೆ, ಗ್ರೇಟ್. ಅಂಡ್ ಇದಕ್ಕೆ ಮೇ ಬಿ ನಿಮ್ಮ ನೋಡ್ತಾ ಇರುವಾಗ ಜಾಸ್ತಿ ಇಂಟ್ರೆಸ್ಟ್ ಇರೋದು ಹೇಗೆ ಉಟ್ಕೊಂತು? ನಂದಂದ್ರೆ ಈಗ ಫುಲ್ ಟೈಮ್ ಬಿಸ್ನೆಸ್ ಇದೆ ಬೇಕಿಂಗ್ ಇದು, ಡೋಲ್ಶೆ ಡೆಸರ್ಟ್ಸ್ ಅಂತ. ಓಕೆ, ಸೊ ಬೇಕಿಂಗ್ ಅದೇ ಕುಕೀಸ್ ನಾನು ಅದರದ್ದು ರಿಲೇಟೆಡ್ ಮಾಡ್ತಾ ಇದ್ದೇನೆ. ಇದು ನಂದು ಓನ್ ರೆಸಿಪಿ ಕೂಡ, ನಾನೇ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಪರ್ಫೆಕ್ಟ್ ರೆಸಿಪಿ ಅಂತ ಮಾಡಿರುತ್ತೆ. ಓಕೆ, ಮತ್ತೆ ಅದಲ್ಲದೆ ನಾನು ಇದು ನಂಗೆ ಕಾಂಟಿನೆಂಟಲ್ ಕ್ಯೂಸಿನ್ ಅದೆಲ್ಲ ಸ್ವಲ್ಪ ಇಷ್ಟ ಆಗ್ತದೆ. ಸೊ ಸ್ಯಾಂಡ್ವಿಚಸ್ ಅದು ಇದು ಎಲ್ಲ ಮಾಡ್ತಾ ಇರ್ತೀರಾ. ಬಟ್ ನೀವು ಇಂಜಿನಿಯರಿಂಗ್ ಮಾಡಿ ಈಗ ಈ ತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಲ್ವಾ? ಸೊ ಬೇರೆ ಆಫರ್ಸ್ ಎಲ್ಲ ಬರ್ಲಿಲ್ವಾ ನಿಮ್ಗೆ? ಕಂಪನಿಯಿಂದ ಆಫರ್ಸ್ ಇತ್ತು, 1-2 ಪ್ಲೇಸ್ಮೆಂಟ್ಸ್ ಆಗಿತ್ತು, ಅದನ್ನೆಲ್ಲ ರಿಜೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದೆ. ಗ್ರೇಟ್. ಇದು ಮೇ ಬಿ ಪೇರೆಂಟ್ಸ್ ಅವ್ರು ಏನ್ ಹೇಳಿದ್ರು? ಪೇರೆಂಟ್ಸ್ ಇನಿಷಿಯಲಿ ಸ್ವಲ್ಪ ನನ್ನ ಅಮ್ಮನಿಗೆ ಸ್ವಲ್ಪ ಅಂದ್ರೆ ಜಾಬ್ ಆಫರ್ ಅಂದ್ರೆ ಸೇಫರ್ ಅಲ್ಲ, ಇದಂದ್ರೆ ಹೇಗೆ ಏನು ಐಡಿಯಾ ಇರ್ಲಿಲ್ಲ ಅಲ್ಲ ಅಂತ ಹಾಗೆ. ಬಟ್ ಡ್ಯಾಡಿ ಫಸ್ಟ್ ಇಂದ ಸಪೋರ್ಟಿವ್ ಇದ್ರು. ಓಕೆ, ಗ್ರೇಟ್. ನಂಗಂತೂ ಖುಷಿ ಆಯ್ತು. ಅಂಡ್ ಏನು ನಿಮ್ಮ ಅಂದ್ರೆ ಇದ್ರ ಹೆಸರು ಹೇಗೆ ಅಂದ್ರೆ ನೀವು ಕಂಪನಿ ಡೋಲ್ಶೆ ಡೆಸರ್ಟ್ಸ್ ಅಂತ? ಓಕೆ, ಮೇ ಬಿ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ನೀವು ಡೋಲ್ಶೆ ಡೆಸರ್ಟ್ಸ್ DOLCE ಡೋಲ್ಶೆ ಡೆಸರ್ಟ್ಸ್ ಅಂತ ಹಾಕಿದ್ರೆ ನಿಮಗೆ ಸಿಗ್ತದೆ. ಅದಲ್ಲದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಸಹ ಇದೆ. ಓಕೆ, ನಾನು ಆರ್ಡರ್ ಮಾಡ್ತೇನೆ, ನಂಗೆ ಫ್ರೀ ಬೇಕು. ಓಕೆ, ಗ್ರೇಟ್. ಅಂಡ್ ಏನ್ ಮೇಡಮ್ ಏನ್ ಬೇಕು ಇದಕ್ಕೆ? ಮೊದಲಿಗೆ ಇವತ್ತು ಇದಕ್ಕೆ ನಾವು ಮಾಡೋದಕ್ಕೆ ನಮಗೆ ಮೈದಾ ಬದಲಿಗೆ ಆಟ ಸಹ ಯೂಸ್ ಮಾಡಬಹುದು. ಹೆಲ್ದಿಯರ್ ಬೇಕು ಅಂತ ಹೇಳಿದವರಿಗೆ ಆಟ ಯೂಸ್ ಮಾಡಬಹುದು. ಮತ್ತೆ ಬೇಸನ್ ಅಂದ್ರೆ ಕಡಲೆ ಹಿಟ್ಟು, ಮತ್ತೆ ಬಟರ್, ಸ್ವಲ್ಪ ಬಾಂಬೆ ರವಾ, ಮತ್ತೆ ಬಾದಾಮ್, ಕ್ಯಾಶು, ಡ್ರೈ ಫ್ರೂಟ್ಸ್ ನಮ್ಗೆ ಇಷ್ಟ ಬಂದದ ಹಾಗೆ. ನಾನು ಇವತ್ತು ಬಾದಾಮ್ ಹಾಕ್ತಾ ಇದ್ದೇನೆ. ಮತ್ತೆ ಸಕ್ಕರೆ ಹುಡಿ ಮಾಡಿರೋದು, ಮತ್ತೆ ಏಲಕ್ಕಿ ಹುಡಿ. ಸೊ ಇಷ್ಟು ಬೇಕು ಅಲ್ವಾ? ಸೊ ಮೊದಲಿಗೆ ಏನ್ ಮಾಡ್ಬೇಕು? ಮಿಕ್ಸ್ ಫಸ್ಟ್ ಎಲ್ಲ ಹಾಕೊಂಡು ಅದರ ಡೋ ಮಾಡಿ, ಅದಾದ್ಮೇಲೆ ಉಂಡೆ ಮಾಡಿ ಕುಕೀಸ್ ಮಾಡಿ. ಓಕೆ, ಅಷ್ಟೇ. ಓಕೆ, ಸಿಂಪಲ್ ಇದೆ. ಯಾರು ಸಹ ಮಾಡಬಹುದು, ಅಡಿಗೆ ಬರ್ದಿದ್ದವ್ರು ಸಹ ಸ್ಟಾರ್ಟ್ ಮಾಡಬಹುದು. ಈಗ ನಂಗೆ ಹೇಳಿದ ಅಂತ ನೀವು. ಓಕೆ, ಎಸ್. ಅಂಡ್ ಫಸ್ಟಿಗೆ ನಾವು ನಮ್ದು ಮೈದಾ ಓಕೆ ಎಲ್ಲ ಹಾಕೊಳ್ಳುವ. ಎಷ್ಟು ಬೇಕಾಗುತ್ತೆ ಮೇಡಮ್ ಕ್ವಾಂಟಿಟಿ? ಮೈದಾ 1 ಕಪ್ ಅಂದ್ರೆ ಸಾಧಾರಣ 130 ಗ್ರಾಮ್ಸ್ ಅಷ್ಟು ಬೇಕಾಗುತ್ತದೆ. ಅದಾದ ಮೇಲೆ ಬೇಸನ್, ಇದು ಕೂಡ ಸೇಮ್ ಕಪ್, 1 ಕಪ್, ಹಾಫ್ ಕಪ್. ಓಕೆ, ಅದಾದ ಮೇಲೆ 2 ಚಮಚದಷ್ಟು ನಮ್ದು ರವೆ. ಓಕೆ, ಬಾಂಬೆ ರವೆ ಇದ್ದಷ್ಟು ಒಳ್ಳೆಯದು, ತುಂಬಾ ಫೈನ್ ಇರ್ತದೆ, ಸ್ವಲ್ಪ ಕ್ರಂಚ್ ಕೊಡ್ತದೆ. ಅದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು. ಬಾಂಬೆ ರವೆ ಫಿಶ್ ಫ್ರೈ ಕೂಡ ನಾವು ಕೆಲವರು ಯೂಸ್ ಮಾಡ್ತಾರೆ. ಹೌದು, ನಂಗಂತೂ ಆ ತರ ಬೇಕು. ಓಕೆ, ಖುಷಿ ಆಗ್ತದೆ, ಕ್ರಂಚಿ ಫ್ಯಾಕ್ಟರ್ ಆಡ್ ಮಾಡಿ. ಓಕೆ, ಅದಕ್ಕೆ ಮಿಕ್ಸ್ ಒಂದು ರೌಂಡ್ ಆದ ಮೇಲೆ ಅದಕ್ಕೆ ಸಕ್ಕರೆ
ಹುಡಿಯಾದ ಸಕ್ಕರೆ, ನಾರ್ಮಲ್ ಸಕ್ಕರೆಯನ್ನ ನಾವು ತಕೊಂಡು ಹುಡಿ ಮಾಡಿದ್ರೆ ಇದಾಗ್ತದೆ. ಇದೊಂದು ಸಾಧಾರಣ 80 ಗ್ರಾಮ್ಸ್, ಅರ್ಧ ಕಪ್. ಅದಾದ ಮೇಲೆ ಅರ್ಧ ಕಪ್ಪಿನಷ್ಟು ಬಟರ್. ಇದು ಒಂದು ನಿಮ್ಗೆ 120 ಗ್ರಾಮ್ಸ್ ತನಕ ಬರ್ತದೆ. ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ತುಂಬಾ ಜಾಸ್ತಿ ಹಾಕಿದ್ರೆ ಏನಾದ್ರೂ ಆಗ್ತದೆ. ಇದೆಲ್ಲ ನೀವು ಸ್ವಲ್ಪ ಒಂದು 5-10 ಗ್ರಾಮ್ ಕಣ್ಣಳತೆಯಲ್ಲಿ ಹಾಕಿದ್ರೆ ಏನ್ ಪ್ರಾಬ್ಲಮ್ ಬರುದಿಲ್ಲ. ಅದನ್ನ ನೀವು ಒಮ್ಮೆ ಮಾಡಿದಾಗ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳುವಾಗ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಬಹುದು. ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ನೀರು ಮಿಕ್ಸ್ ಮಾಡ್ಬೇಕಾ ನಾವು? ಇಲ್ಲ, ಏನಿಲ್ಲ. ಜಸ್ಟ್ ಇದಷ್ಟೇ, ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಗ್ರೇಟ್. ಆ್ಯಂಡ್ ನೀವು ನಾನು ಕೆಲವೊಮ್ಮೆ ಇಂಜಿನಿಯರಿಂಗ್ ಮಾಡಿದ ನಂತರ ಈ ಒಂದು ಇಂಟ್ರೆಸ್ಟ್ ನಾವು ಫಸ್ಟ್ ಟೈಮ್ ನೋಡೋದು. ಅಂದರೆ ಗ್ರೇಟ್. ಅಂದರೆ ನಮಗೆ ಏನು ಇಷ್ಟ ನಮ್ಮ ಲೈಫಲ್ಲಿ ಕೆಲವೊಮ್ಮೆ ಇದೇ ಇಂಟ್ರೆಸ್ಟ್ ಇರುತ್ತೆ, ಅದನ್ನೇ ಮಾಡಬೇಕು. ನಿಮ್ಮನ್ನು ನೋಡಿ ಕಲಿಬೇಕು ನಾವು. ಓಕೆ, ಎಸ್. ಆ್ಯಂಡ್ ಬೇರೆ ಟ್ಯಾಲೆಂಟ್ಸ್ ಏನಿದೆ ಮೇಡಮ್? ಬೇರೆ ಟ್ಯಾಲೆಂಟ್ಸ್ ಅಂದ್ರೆ ಡಾನ್ಸಿಂಗ್ ಎಲ್ಲ ಕಾಲೇಜ್ ಟೈಮಲ್ಲಿ, ಸ್ಕೂಲಲ್ಲಿ ಎಲ್ಲ ಮಾಡ್ತಿದ್ದೇವೆ. ಅದು ಬಿಟ್ಟು ಪ್ರೊಫೆಷನಲಿ ಕಲ್ತದ್ದಿಲ್ಲ ಡಾನ್ಸಿಂಗ್. ಹೀಗೆ ನಾವೇ ಸ್ಟೂಡೆಂಟ್ಸ್ ಎಲ್ಲ ಕಲ್ತು ಮಾಡ್ತೇವೆ ಎಲ್ಲರೂ ಸೇರಿ ಅಲ್ವಾ? ಈ ಫಂಕ್ಷನ್ಸ್ ಏನಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಇದ್ರೆ ಸ್ವಲ್ಪ ಜಾಸ್ತಿ ಡ್ಯಾನ್ಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾವ ತರ ಸಪೋರ್ಟ್ ಇದೆ? ಅಂದ್ರೆ ನಿಮ್ಗೆ ಅಮ್ಮ ಹೆಲ್ಪ್ ಮಾಡ್ತಾರಾ? ಈಗ ಫುಲ್ ಟೈಮ್ ಅಂದ್ರೆ ನಂದು ಡ್ಯಾಡಿ ಬ್ಯಾಂಗ್ಳೂರಲ್ಲಿ ಹೋಟೆಲ್ಸ್ ಇದೆ, ಹಾಗೆ ಅವ್ರು ಅಲ್ಲಿ ಇರ್ತಾರೆ. ಅಮ್ಮ ಈಗ ಇದಕ್ಕೆ ಫುಲ್ ಟೈಮ್ ಸಪೋರ್ಟ್ ಮಾಡ್ತಾರೆ ನಂಗೆ. ಅವ್ರಿಲ್ದಿದ್ರೆ ಇದಾಗ್ತಿರ್ಲಿಲ್ಲ. ಒಬ್ಬೊಬ್ರಿಗೆ ಆಗುದಿಲ್ಲ ಫುಲ್ ರೆಸ್ಪಾನ್ಸಿಬಿಲಿಟಿ. ಅದು ಸ್ಟಾರ್ಟ್ ಮಾಡುವಾಗ ನಮ್ಗೆ ತುಂಬಾ ಸ್ಟಾಫ್ ಹಾಕೊಂಡು ಮಾಡ್ಕೊಳ್ಳಿಕ್ಕೆ ಸಹ ಬಿಸ್ನೆಸ್ ಅಲ್ಲಿ ನಮ್ಗೆ ಅಂದ್ರೆ ಡೌಟ್ ಇರ್ತದೆ. ಹಾಗೆ ಕೆಲವು ದಿವಸ ಇರ್ತದೆ ಅವರೇ ನನ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ. ಇದೀಗ ಮಿಕ್ಸ್ ಆಯ್ತು. ಇದಕ್ಕೆ ಇನ್ನು ನಾವು ಸ್ವಲ್ಪ ಏಲಕ್ಕಿದು ಹುಡಿ ಮಾಡಿ, ಜಸ್ಟ್ ನಾರ್ಮಲ್ ಏಲಕ್ಕಿದು ಸ್ವಲ್ಪ ಹುಡಿ, ಅದಂದ್ರೆ ಜಸ್ಟ್ ಒಂದ್ ಸ್ವಲ್ಪ ಫ್ಲೇವರ್ ಬರ್ಲಿ. ಇದು ಹಾಕ್ತಿದ್ರೆ ಸಹ ನಡೀತದೆ. ಇದರ ಬದಲಿಗೆ ನಾವು ಕೇಸರ್ ಹಾಕೊಳ್ಬಹುದು, ಸಾಫ್ರನ್, ಅದ್ ಸಹ ಹಾಕೊಳ್ಬಹುದು. ಅಂದ್ರೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬಹುದು, ಅವ್ರವ್ರದ್ದು ಇಷ್ಟ ಪ್ರಕಾರ. ಅವರಿಗೆ ಯಾವ್ದು ಫ್ಲೇವರ್ ಇಷ್ಟ ಆಗ್ತದೆ ಅದನ್ನ ಸ್ವಲ್ಪ ಹಾಕಿ. ನೀವು ಬೆಣ್ಣೆ ಬದಲಿಗೆ ಇದ್ರಲ್ಲಿ ಮನೇಲಿ ಬೆಣ್ಣೆ ಇಲ್ಲ, ತುಪ್ಪ ಇದೆ, ತುಪ್ಪ ಸಹ ಹಾಕಬಹುದು. ಸೇಮ್ ಅಮೌಂಟ್, ಎಂತ ಪ್ರಾಬ್ಲಮ್. ಇದೀಗ ಆಗಿದೆ. ಇದಕ್ಕೆ ಇನ್ನು ಆಲ್ಮಂಡ್ಸ್ ಹಾಕೋದು. ಆಲ್ಮಂಡ್ಸ್ ಚಾಪ್ ಮಾಡಿ ಹಾಕಿದ್ರೆ ಒಳ್ಳೇದು. ಆಲ್ಮಂಡ್ಸ್ ಅಥವಾ ಕ್ಯಾಶ್ಯೂ ಸಹ ಹಾಕೊಳ್ಬಹುದು. ಬೇರೆ ಯಾವ ಡ್ರೈ ಫ್ರೂಟ್ ನಿಮ್ಗೆ ಬೇಕಿರೋದು, ಪಿಸ್ತಾ, ಯಾವ್ದು ಸಹ ಹಾಕೊಳ್ಬಹುದು. ಹಾಗೇನ್ ಪರ್ಟಿಕ್ಯುಲರ್ ಏನಿಲ್ಲ. ಇದಂದ್ರೆ ತುಂಬಾ ವರ್ಸಟೈಲ್ ಇದು. ನೀವು ಇದಕ್ಕೆ ನೀವು ಚಾಕ್ಲೇಟ್ ಸ್ವಲ್ಪ ಪೀಸ್ ಮಾಡಿ ಹಾಕ್ತೀನಿ ಹೇಳಿದ್ರೆ ಹಾಕ್ಬೋದು. ಹೊರಗಡೆಯಿಂದ ಬಿಸ್ಕೆಟ್ ತಂದು ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳುವವರಿಗೆಲ್ಲ ಇದನ್ನೇ ಮನೆಯಲ್ಲಿ ಮಾಡ್ಕೊಂಡು ತಿನ್ಕೊಳ್ತೀವಿ ಅಲ್ವಾ? ಸೊ ಇದು ಆಗಿದೆ ಅಲ್ವಾ? ಓಕೆ. ಇದು ಸ್ವಲ್ಪ 5 to 10 minutes ತನಕ ಇಡಬೇಕಾ? ಕೆಲವರು ಹೇಳ್ತಾರೆ ಹಾಗೇನಿಲ್ಲ, ಡೈರೆಕ್ಟ್ ತೆಗೆದು ಉಂಡೆ ಕಟ್ಟಿ ಮತ್ತೆ ಅವನಲ್ಲಿ ಹಾಕಿ. ಓಕೆ. ಪೇಡ ತರ ಸೈಜಿಗೆ ಮಾಡ್ಕೊಂಡ್ರೆ. ಓಕೆ. ಯಾವಾಗ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಮೇಡಮ್? ಅಂದ್ರೆ ಇದೇ ಲೈನ್ ಅಲ್ಲಿ ಬರಬೇಕು ಅಂತ ಅದೊಂದು ಬೇಕು ನಂಗೆ, ಯಾಕಂದ್ರೆ ಕ್ಲಿಯರ್ ಮಾಡ್ಕೊಳ್ಬೇಕು. ಹಾಗೆ ಅಂದ್ರೆ ನಾನು ಆಕ್ಚುಲಿ 12th ಆಗೋ ತನಕ ಟೈಮ್ ಇರ್ಲಿಲ್ಲ ಕುಕಿಂಗ್ ಎಲ್ಲ ಮಾಡ್ಲಿಕ್ಕೆ. ಸೈನ್ಸ್ ಸ್ಟೂಡೆಂಟ್ಸ್ ಕರೆಕ್ಟ್. ಸೊ ನಮ್ದು ಸ್ಕೆಡ್ಯೂಲ್ ಎಲ್ರಿಗೆ ಸಹ ಗೊತ್ತಿರ್ತದೆ ಇಂಡಿಯನ್ ಅವರಿಗೆ. ಸೊ ಹಾಗೆ 12th ತನಕ ಏನ್ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಏನ್ ಇರ್ಲಿಲ್ಲ ಅಷ್ಟೇನು, ಮತ್ತೆ ಟೈಮ್ ಸಹ ಇರ್ಲಿಲ್ಲ ಇಂಟ್ರೆಸ್ಟ್ ಗಿಂತ ಜಾಸ್ತಿ ಆಗಿ. ಅದಾದ ಮೇಲೆ ಸ್ವಲ್ಪ ಹೀಗೆ ಮಾಡಿ ಅಮ್ಮ ಮಾಡುವಾಗ ಹೆಲ್ಪ್ ಮಾಡಿ, ಮತ್ತೆ ತುಂಬಾ ಇದು ಟಿವಿ ನೋಡಿ, ಮಾಸ್ಟರ್ ಶೆಫ್ ಎಲ್ಲ ನೋಡಿ ಇಂಟ್ರೆಸ್ಟ್ ಬಂದು ವೀಕೆಂಡ್ಸ್ ಎಲ್ಲ ಮಾಡ್ತಾ ಇದೆ ಇಂಜಿನಿಯರಿಂಗ್ ಇರುವಾಗ. ಅದಾದ ಮೇಲೆ ಇದು ಫುಲ್ ಟೈಮ್ ಮಾಡುವ ಅಂತ ಅನಿಸ್ತು. ನೋಡುವ, ಟ್ರೈ ಮಾಡುವ. ವರ್ಕೌಟ್ ಆಗದಿದ್ರೆ ಒಂದು ಡಿಗ್ರಿ ಉಂಟಲ್ಲ, ಅದು ಕರೆಕ್ಟ್, ಅದೊಂದು ಸೇಫ್ ಗಾಡಿಗೆ ಆ ತರ ಟ್ರೈ ಮಾಡುವ ಅಂತ. ಓಕೆ. ನೀವು ಇದಕ್ಕೆ ಬೇರೆ ಚಾಕ್ಲೇಟ್ಸ್ ಕೂಡ ಹಾಕ್ಬೋದು? ಹೌದು. ನಮ್ದು ನಾರ್ಮಲ್ ಆಗಿ ಯಾವುದು ಡೈರಿ ಮಿಲ್ಕ್, ಯಾವ್ದು ಸಹ ನಿಮ್ಮದು ಚೊಕೋ ಚಿಪ್ಸ್ ಸಿಕ್ಕಿದ್ರೆ ಅದು ಕೂಡ ಆಗುತ್ತೆ ಅಲ್ವಾ? ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಕೇಕ್ಸ್ ಅಂದ್ರೆ ಜಾಸ್ತಿಯಾಗಿ ವೆಡ್ಡಿಂಗ್ ರಿಲೇಟೆಡ್ ನಾವಂದ್ರೆ ನಾರ್ಮಲ್ ಕೇಕ್ ಸಹ ಮಾಡ್ತೇವೆ. 1/2 kg ಇಂದ ಹಿಡಿದದ್ದು. ನಿಮ್ದು ರೀಸೆಂಟ್ಲಿ ನಾವು ಒಂದು 12 kg ಕೇಕ್ ತನಕ ಮಾಡಿದ್ವಿ ವೆಡ್ಡಿಂಗ್ ಗೆ ಅಂತ. ಸೊ ಅದು ನಮ್ದು ಎಲ್ಲೆಲ್ಲಿಂದ ಬುಕ್ ಆಗುತ್ತೆ ನಮ್ಗೆ
ಬೈಂದೂರ್ ಸೈಡ್ ತನಕ ಹೋಗಿದ್ದೆ, ಈಚೆ ಕುಂದಾಪುರ ಎಲ್ಲ ಹೇಳುದಾದ್ರೆ. ಮತ್ತೆ ಕಾಸರಗೋಡ್ ತನಕ ರೀಸೆಂಟ್ಲಿ ಒಂದು ಬ್ರೈಡಲ್ ಶವರ್, ಅಂದ್ರೆ ಮದ್ವೆ ಮುಂಚೆ ಅಂದ್ರೆ ಮದ್ಮಗಳಿಗೆ ಒಂದು ಹೀಗೆ ಪಾರ್ಟಿ ತರ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರಿ ಕೊಟ್ಟದು. ಅದಕ್ಕೆ ನಮ್ಮ ಹತ್ರ ಕೇಕ್ಸ್, ಕಪ್ ಕೇಕ್ಸ್ ಇಲ್ಲಿ ಬಂದು ತಕೊಂಡು ಹೋಗಿದ್ದಾರೆ. ನಮ್ಗೆ ಸರ್ ಆರ್ಡರ್ ಮಾಡೋ ಗೊತ್ತಿರ್ಲಿಲ್ಲ ಕಾಸರಗೋಡ್ ಅಂತ. ಆಮೇಲೆ ನೋಡಿದ್ರೆ ಅವ್ರು ಬಂದಾಗ ಹೇಳಿದ್ರು ನಾವು ಕಾಸರಗೋಡಿಂದ ಬಂದದ್ದು. ಆಯ್ತು ಈಗ ಎಲ್ಲ ಇದನ್ನ ಈಗ ನಿಮ್ಗೆ ಒಂದು ಸಾಧಾರಣ ಒಂದು 15ರಿಂದ 16 ನಾವು ಹೇಗೆ ಮಾಡ್ತೇವೆ ಆ ಸೈಜ್ ಮೇಲೆ ನಿಮ್ಗೆ ಸಿಗ್ತದೆ. ಫ್ಯಾಮಿಲಿ ಆಫ್ 4 ಗೆ ಎಷ್ಟು ಸಹ ಸಾಕಾಗ್ತದೆ ಅಲ್ವಾ, 4 ಜನ ಇರೋ ಫ್ಯಾಮಿಲಿ. ಓಕೆ, ಸೋ ಇದು ಮೇ ಬಿ ರೆಡಿ ಅಲ್ವಾ? ಓಕೆ, ಇದನ್ನ ಈಗ ನಾವು ಬೇಕ್ ಮಾಡಬೇಕು ಅವನ್ ಅಲ್ಲಿ 170 ಡಿಗ್ರಿ ಸೆಲ್ಸಿಯಸ್. ಓಕೆ, ಒಂದು 12 ಮಿನಿಟ್ಸ್ ತನಕ, 12-13 ಮಿನಿಟ್ಸ್. ನಾವು ಸೇಫರಿಗೆ 10 ನಿಮಿಷ ಮಾಡಿ, ಅಂದ್ರೆ ಒಂದೊಂದು ಅವನ್ ಒಂದೊಂದು ತರ ಇರ್ತದೆ, ಹಾಗೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಕರೆಕ್ಟ್ ಆಗಿ ಇಷ್ಟೇ ಟೈಮ್ ಇಷ್ಟೇ ಇದು ಅಂತ. ಸೊ 170 ಡಿಗ್ರೀಸ್ ಅಲ್ಲಿ 170-180 ಆ ಟೈಮ್ ರೇಂಜ್ ಅಲ್ಲಿ ಒಂದು 13 ನಿಮಿಷ ತನಕ, 12-13 ನಿಮಿಷ ಬೇಕಾಗ್ತದೆ. ಮ್ಯಾಕ್ಸಿಮಮ್ 13 ಮಿನಿಟ್ಸ್ ಮ್ಯಾಕ್ಸಿಮಮ್. ಇದನ್ನ ಇನ್ನು ಒಂದು ಪ್ಯಾನ್ ಗೆ ನಾರ್ಮಲ್ ಆಗಿ ಅಡಿಗೆ ಬಟರ್ ಪೇಪರ್ ಅಥವಾ ಡೈರೆಕ್ಟ್ಲಿ ಬೆಣ್ಣೆ ಹಾಕಿದ್ರೆ ಅವನಲ್ಲಿ ಇಡುವಂತ ವೆಸಲಿಗೆ ಹಾಕಿ ಇದನ್ನ ಪ್ಲೇಸ್ ಮಾಡೋದು. ನಿಮ್ಗೆ ಸ್ವಲ್ಪ ಜಾಗ ಇಟ್ಟು ಪ್ಲೇಸ್ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ. ಹಾಗೆ ನಾವು ಸ್ವಲ್ಪ ಒಂದು 5-6 ನಿಮ್ದು ಅವನ್ ಎಷ್ಟು ದೊಡ್ಡದಿದೆ ಅದರ ಮೇಲೆ ಡಿಪೆಂಡ್. ಹೀಗೆ ಆಯ್ತು, ಅವನಲ್ಲಿ ಇಟ್ಟು. ಓಕೆ ಓಕೆ, ಸೂಪರ್. ಎಸ್, ಆಲ್ರೆಡಿ ರೆಡಿ ಆಯ್ತಲ್ಲ ಮೇಡಮ್? ಓಕೆ, ಸೂಪರ್ ಸೂಪರ್. ಅಂಡ್ ಟೆಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ. ನಾನ್ ಕಟಾಯ್ ಈಗ ರೆಡಿ ಆಗಿದೆ. ಓಕೆ, ಯಾವುದು? ನಾನ್ ಕಟಾಯ್. ಓಕೆ ಓಕೆ, ಸೂಪರ್. ಅಂಡ್ ಅದನ್ನು ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಓಕೆ, ಆ್ಯಂಡ್ ನನ್ನ ಪ್ರಕಾರ ನೀವು ಹೇಳಿದಾಗೆ ಒಂದೊಂದು ಫ್ಯಾಮಿಲಿಯಲ್ಲಿ ತುಂಬ ಜನ ಇರ್ಬೋದು, ಒಬ್ಬರೇ ತಿನ್ನುವವರು. ಓಕೆ, ಆ್ಯಂಡ್ ಗ್ರೇಟ್. ಆ್ಯಂಡ್ ನೋಡೋಣ ಯಾವ ಥರ ಆಗಿದೆ ಅಂತ. ಓಕೆ, ಎಸ್. ಓಕೆ, ಸೂಪರ್. ಆ್ಯಂಡ್ ನಾನು ಆಗಲೇ ಹೇಳಿದ್ದೇನೆ, ಒಬ್ಬನೇ ನನ್ನ ಪ್ರಕಾರ ಒಂದು 10-12 ಪೀಸ್ ಇದ್ರೂ ಕೂಡ ಖಾಲಿ ಆಗ್ತದೆ ಅಲ್ವಾ? ಓಕೆ, ಆ್ಯಂಡ್ ನೋಡಿ, ಇದಕ್ಕೆ ಅಷ್ಟೊಂದು ಟೈಮ್ ಬೇಡ. ನನ್ನ ಪ್ರಕಾರ ಒಂದು 10-15 ಮಿನಿಟ್ಸ್, ಮತ್ತೆ ಒಂದು 13 ನಿಮಿಷ ಇದಕ್ಕೆ ಬೇಕಾಗ್ತದೆ. ಓಕೆ, ಆ್ಯಂಡ್ ನಂಗಂತೂ ಖುಷಿ ಆಯಿತು. ಇದು ಬೇಕ್ರಿ ನಾವು ಕೆಲವೊಂದ್ಸತಿ ನಾವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ, ಮನೇಲೆ ಮಾಡುವುದು ಅಲ್ವಾ? ಓಕೆ, ಗ್ರೇಟ್. ಅಂಡ್ ನೆಕ್ಸ್ಟ್ ಸೆಕೆಂಡ್ ಏನ್ ಮಾಡ್ತೀರಾ ಮೇಡಮ್? ನಾವು ಪನ್ನೀರ್ ಸ್ಯಾಂಡ್ವಿಚ್. ಓಕೆ, ಮಕ್ಕಳಿಗೆ ಎಲ್ಲರಿಗೆ ಈಗದ ಜನರೇಷನ್ ಗೆ ಸ್ಯಾಂಡ್ವಿಚ್, ಬರ್ಗರ್ ಎಲ್ಲ ಇಷ್ಟ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿ ತಿಂದ್ರೆ ಓಕೆ ಒಂದು ನಮ್ಗೆ ಒಳ್ಳೇದು ಅಲ್ವಾ? ಓಕೆ, ಎಸ್. ಇದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ, ಎಸ್ ಎಸ್. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆಗ್ಲೇ ಒಂದು ಕುಕ್ಕೀಸ್ ಅಂತ ಒಂದು ಅದ್ರ ಹೆಸರು ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ. ನಾನ್ ಕಟಾಯ್. ಓಕೆ, ಗ್ರೇಟ್. ಅಂಡ್ ಈಗ ಏನ್ ಮಾಡ್ತೀರಾ ಮೇಡಮ್? ಪನ್ನೀರ್ ಸ್ಯಾಂಡ್ವಿಚ್. ಓಕೆ, ಸೊ ಇದಕ್ಕೆ ಏನ್ ಬೇಕು ಮೇಡಮ್? ಇದಕ್ಕೆ ಪನ್ನೀರ್ ಫಸ್ಟ್ ಅದು ಸ್ವಲ್ಪ ಪುಡಿ ಮಾಡ್ಕೊಂಡು, ನಮಗೆ ಕ್ಯೂಬ್ ಅಥವಾ ಸಾಲಿಡ್ ಫಾರ್ಮ್ ಅಲ್ಲಿ ಸಿಗ್ತದೆ, ಪುಡಿ ಮಾಡ್ಕೊಂಡು. ಟೊಮ್ಯಾಟೊ, ಒಂದು ಚಿಕ್ಕ ಟೊಮ್ಯಾಟೊ, ಆನಿಯನ್ ಅರ್ಧ ಆನಿಯನ್ ಹೆಚ್ಚಿಕೊಳ್ಳೋದು, ಮತ್ತೆ ಕ್ಯಾಪ್ಸಿಕಮ್ ಸ್ಲೈಸ್ ಮಾಡಿ. ಅದು ಬಿಟ್ಟು ಬೇರೆ ಯಾವ್ದು ವೆಜಿಟೇಬಲ್ಸ್ ಅವರಿಗೆ ಇಷ್ಟ
ಅದನ್ನ ಹಾಕೊಳ್ಬಹುದು. ಓಕೆ, ಯಾವುದು ಕೂಡ ಆಗ್ತದೆ. ನಿಮ್ಗೆ ವೆಜಿಟೇಬಲ್ಸ್ ಅಷ್ಟೊಂದು ಇಷ್ಟ ಇಲ್ವಾ ಅದಲ್ವಾ? ಓಕೆ, ಸೊ ಈಗ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟ್ ಸ್ವಲ್ಪ ಶೆಜ್ವಾನ್ ಚಟ್ನಿ. ಶೆಜ್ವಾನ್ ಚಟ್ನಿ ಇಲ್ಲದಿದ್ರೆ ಟೊಮ್ಯಾಟೊ ಸಾಸ್ ಆಗ್ತದೆ. ಓಕೆ, ಮತ್ತೆ ಮೇಯೋನೀಸ್, ಖಾರ ಹುಡಿ, ಉಪ್ಪು, ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ, ಓಕೆ, ಮತ್ತೆ ಸ್ವಲ್ಪ ಚೀಸ್. ಓಕೆ, ಇಷ್ಟು ಇದ್ರೆ ರೆಡಿ ಆಗುತ್ತೆ. ನನ್ನ ಪ್ರಕಾರ ಒಂದು 10 to 15 minutes. ಅಷ್ಟೇ. ಓಕೆ, ಇದು ಸಂಜೆ ಹೊತ್ತಿಗೆ ಒಳ್ಳೆದಾ ಬೆಳಿಗ್ಗೆ? ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಮಕ್ಕಳ ಲಂಚಿಗೆ, ನಾರ್ಮಲ್ ಊಟ ತಿನ್ನುದಿಲ್ಲ, ಯಾವತ್ತೋ ಒಮ್ಮೆ ಏನೋ ಸ್ಪೆಷಲ್ ಅವರಿಗೆ. ಓಕೆ, ಯಾವ್ದಕ್ಕೆ ಸೂಪರ್ ಮಕ್ಕಳಿಗೋಸ್ಕರ. ಅಂಡ್ ಈಗ ಏನ್ ಮಾಡ್ಬೇಕು ಮೇಡಮ್? ಫಸ್ಟಿಗೆ ನಾವು ಅದಕ್ಕೆ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಓಕೆ, ಫಿಲ್ಲಿಂಗ್ ಗೆ ನಾನೀಗ ರೆಡಿ ಮಾಡ್ಕೊಳ್ತೇನೆ. ಫಸ್ಟಿಗೆ ಸ್ವಲ್ಪ ಬಿಸಿ ಆಗ್ಲಿ. ಓಕೆ ಮೇಡಮ್, ಈಗ ಬಿಸಿ ಆಗ್ತಾ ಬಂತು. ಈಗ ಏನ್ ಮಾಡ್ಬೇಕು? ಫಸ್ಟ್ ನಾವು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಓಕೆ, ತುಪ್ಪ ಓಕೆ ಅಥವಾ ಎಣ್ಣೆ, ಅವ್ರದ್ದು ಕನ್ವೀನಿಯನ್ಸ್. ಒಂದು ಚಮಚದಷ್ಟು ಸಾಕು. ನಾನ್ ಸ್ಟಿಕ್ ತುಪ್ಪ ಇದ್ರೆ ಒಳ್ಳೇದು. ಸ್ವಲ್ಪ ಟೇಸ್ಟ್ ಇಂಪ್ರೂವ್ಮೆಂಟ್ಸ್. ಮತ್ತೆ ಈರುಳ್ಳಿ. ಸ್ವಲ್ಪ ಕಾದ ಕೂಡಲೇ ಓಕೆ, ಈರುಳ್ಳಿ ಹಾಕಿ ಓಕೆ, ಸ್ಲೈಟ್ ಮೈಲ್ಡ್ ಫ್ರೈ ಆದ್ರೆ ಸಾಕು. ಓಕೆ, ಅದು ಹಸಿ ಇರೋದು ಫ್ಲೇವರ್ ಸ್ವಲ್ಪ ಹೋಗುತ್ತಂತ. ಓಕೆ, ಕೆಲವರಿಗೆ ಕಲರ್ ಚೇಂಜಸ್ ಬರಬೇಕು. ಹೇಗೆ? ಸ್ಲೈಟ್ ಬ್ರೌನ್. ಓಕೆ, ಕೆಲವರಿಗೆ ಹಸಿ ಈರುಳ್ಳಿ ಇಷ್ಟ ಆಗುದಿಲ್ಲ. ಹಸಿ ಈರುಳ್ಳಿ ಇಷ್ಟ ಆಗುವವರಿಗೆ ಹಾಗೆ ಡೈರೆಕ್ಟ್ ಹಾಕಿದ್ರೆ ಸಾಕ್ತದೆ. ಓಕೆ. ನಿಮ್ದು ಓನ್ ಯೂಟ್ಯೂಬ್ ಚಾನಲ್ ಇದೆಯಾ? ಹೇಗೆ? ಇಲ್ಲ, ಆತರ ಪ್ಲಾನ್ಸ್ ಪೇಜ್ ಅಲ್ಲೆಲ್ಲ ಇದೆ. ಆದ್ರೆ ಫುಡ್ ಇದು ನಾನು ಅಷ್ಟು ಇನ್ನು ಸಹ ಪ್ರಮೋಟ್ ಮಾಡಿಗೆ ಟೈಮ್ ಸಿಗ್ತಾ ಇಲ್ಲ. ಓಕೆ, ನಾನು ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತೇನೆ. ಹೌದಾ? ಮಕ್ಕಳಿಗೆ ಮತ್ತೆ ಅಡಲ್ಟ್ಸ್ಗೆ ಎಲ್ಲ. ಓಕೆ, ಬೇಕಿಂಗ್ ರಿಲೇಟೆಡ್, ಕುಕಿಂಗ್ ಹೆಚ್ಚಾಗಿ ಇಂಡಿಯನ್ ಕಿಂತ ಜಾಸ್ತಿ ಕಾಂಟಿನೆಂಟಲ್. ನಮ್ದು ಪಾಸ್ತಾ, ಸೂಪ್ಸ್ ಆ ತರದ್ದೆಲ್ಲ. ಇದೀಗ ಸ್ವಲ್ಪ ಇನ್ನು ಬ್ರೌನ್ ಆಗ್ಲಿಲ್ಲ. ಓಕೆ, ಆನಿಯನ್ಸ್ ಆಯ್ತು. ಈಗ ಟೊಮ್ಯಾಟೊ. ಇದು ಯಾವ ಕಲರ್ ಬರ್ಬೇಕು ಮೇಡಮ್? ಟೊಮ್ಯಾಟೊ ಅದು ಹೆಚ್ಚಾಗಿ ಕುಕ್ ಆದ ಕೂಡಲೇ ಸ್ವಲ್ಪ ಪೇಸ್ಟ್ ತನ್ನಷ್ಟಕ್ಕೆ ತಾನೇ ಆಗ್ತದೆ. ಓಕೆ, ಮತ್ತೆ ಕಲರ್ ಅಲ್ಲಿ ನಿಮ್ಗೆ ನೋಡುವಾಗ ಗೊತ್ತಾಗುತ್ತೆ ಅಲ್ವಾ? ಸ್ಲೈಟ್ ಆಗಿ ಅದು ಕುಕ್ ಆದ ಕೂಡಲೇ ಅದ್ರ ಸ್ಕಿನ್ ಸ್ವಲ್ಪ ಶ್ರಿಂಕ್ ಆಗ್ತದೆ. ಓಕೆ, ಇದಾದ್ಮೇಲೆ ಸ್ವಲ್ಪ ಹೇಗೆ ಯಾವ್ದನ್ನ ಹಾಕಬೇಕು? ನೆಕ್ಸ್ಟ್ ಪನ್ನೀರ್ ಹಾಕೊಳ್ಳೋದು. ಓಕೆ, ಅದೆಲ್ಲ ಆದ್ಮೇಲೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಅದೊಂದು ರೌಂಡ್ ಕುಕ್ ಆಗೋ ತನಕ ಅಷ್ಟೇ. ಓಕೆ. ಅದಾದ ಮೇಲೆ ಅದನ್ನ ನಾವು ಬ್ರೆಡ್ಡಿಗೆ ಮಿಡ್ಲ್ ಅಲ್ಲಿ ಫಿಲ್ಲಿಂಗ್ ತರ ಯೂಸ್ ಮಾಡಿ. ಓಕೆ, ಇದು ಫ್ರೈ ಆಯ್ತು. ಇನ್ನಿದಕ್ಕೆ ನಾವು ಪನ್ನೀರ್ ಹಾಕೊಳ್ಳೋಣ. ಓಕೆ, ಪನ್ನೀರ್ ಒಂದು 100 ಗ್ರಾಮ್ಸಿನಷ್ಟು ಪುಡಿ ಮಾಡಿ ಹಾಕೊಂಡ್ರೆ ಒಳ್ಳೇದು. ಓಕೆ, ಸ್ವಲ್ಪ ತುಪ್ಪ ಹೇಗೇನು. ಓಕೆ, ತುಪ್ಪ ಜಾಸ್ತಿ ಆದ್ರೂ ನೋ ಪ್ರಾಬ್ಲಮ್ ಅಲ್ಲ? ಸ್ವಲ್ಪ ಟೇಸ್ಟ್ ಡಿಫರೆಂಟ್ ಬರ್ತದೆ. ಕರೆಕ್ಟ್. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಓಕೆ, ಉಪ್ಪು ಹಾಕಿ. ಉಪ್ಪು ಬೇಕೇ ಬೇಕು. ರುಚಿ ಬೇಕಾದ್ರೆ ಉಪ್ಪು ಬೇಕು. ಓಕೆ, ಮೇಡಮ್. ಈಗ ಸ್ವಲ್ಪ ಉಪ್ಪು ಹಾಕಿ ಆಯ್ತು. ಸ್ವಲ್ಪ ಅಂದ್ರೆ ಕೆಲವರು ಮೈಂಡ್ ಅಲ್ಲಿ ಏನೇನೋ ಯೋಚನೆ ಇರ್ತದೆ. ಉಪ್ಪು ಹಾಕಿದ ಎಷ್ಟು ಅಂತ ನೆನಪಿರಲ್ಲ. ಅದು ಸ್ವಲ್ಪ ನೋಡ್ಬೇಕಲ್ವಾ? ಲಾಸ್ಟಿಗೆ ಯಾವಾಗ ಉಪ್ಪು ಸ್ವಲ್ಪ ಕಮ್ಮಿ ಹಾಕೊಳ್ಳೋದೇ ಒಳ್ಳೇದು. ಬೇಕಾದ್ರೆ ಜಾಸ್ತಿ ಆದ್ರೆ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಮತ್ತೆ ಲಾಸ್ಟಿಗೆ ನೀರೇ ಹಾಕ್ಬೇಕು ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಮೇಡಮ್? ಸ್ವಲ್ಪ ಖಾರ ಹುಡಿ. ಓಕೆ, ನಿಮ್ದು ರುಚಿಗೆ ತಕ್ಕ ಹಾಗೆ. ಓಕೆ, ಖಾರ ಕಮ್ಮಿ ಬೇಕನ್ನೋರಿಗೆ ಸ್ವಲ್ಪ ಕಮ್ಮಿ, ಜಾಸ್ತಿ ಬೇಕನ್ನೋರಿಗೆ ಸ್ವಲ್ಪ ಜಾಸ್ತಿ. ಓಕೆ, ಇದು ಒಂದು ರೌಂಡ್ ಫ್ರೈ ಆಗುವ ತನಕ ನಾವು ಸ್ವಲ್ಪ ಬೇಕು. ಏನಾದ್ರೂ ಒಂದು ಹೊಸದಾಗಿ ಏನಾದ್ರೂ ಟ್ರೈ ಮಾಡ್ತಾ ಇರ್ತೀರಾ ಕಿಚನ್ ಅಲ್ಲಿ? ಮೊದಲು ತುಂಬಾ ಮಾಡ್ತಾ ಇದ್ದೆ. ಓಕೆ, ರೆಗ್ಯುಲರ್ಲಿ ಏನಾದ್ರೂ ಒಂದು ಹೊಸ ಐಟಮ್, ಬೇರೆ ದೇಶದ್ದು ಏನಾದ್ರೂ ಸ್ಪೆಷಲ್ ಐಟಮ್ಸ್ ಹಾಗೆ ಏನಾದ್ರು. ಓಕೆ, ಈಗ ಟೈಮ್ ಸಿಗುದಿಲ್ಲ. ಸಿಕ್ಕಾಗ ಯಾರ ಮೇಲೆ ಪ್ರಯೋಗ ಮಾಡ್ತೀರಾ? ಎಲ್ಲರೂ ತಿಂತಾರೆ. ಹೌದಾ? ಓಕೆ, ಎಲ್ಲ ವೇಟ್ ಮಾಡ್ತಾ ಇರ್ತಾರೆ ಏನಾಗಿದೆ ಇವತ್ತು ಸ್ಪೆಷಲ್ ಅಂತ. ಓಕೆ, ಹಾಗೆ ಅದಕ್ಕೆ ಪ್ರಾಬ್ಲಮ್ ಇಲ್ಲ. ನಂದು ತಮ್ಮ ಮೇನ್ ನಮ್ದು ಇದರಲ್ಲಿ. ಹೌದಾ? ಏನ್ ಮಾಡ್ತಿದ್ದಾರೆ ತಮ್ಮ? 8th ಸ್ಟ್ಯಾಂಡರ್ಡ್ ಮಾಧವ ಕೃಪದಲ್ಲಿ.
8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್. ಓಕೆ, ತುಂಬಾ 10 years gap. 10 years ಗ್ಯಾಪ್ ಇದೆ. ಓಕೆ. ಈಗ 8th ಸ್ಟ್ಯಾಂಡರ್ಡ್ ಅಂತ ಹೇಳುವಾಗ ಪಾಪ ಅವ್ರಿಗೆ ಕೂಡ ಕಲಿಸ್ತಾ ಇದ್ರೆ ಏನು? ಅವನಿಗೆ ತುಂಬಾ ಇಂಟ್ರೆಸ್ಟ್. ಅವನು ಕಿಚನ್ ಅಲ್ಲಿ ಎಂತಾದ್ರೂ ಕೆಲಸ ಇದ್ರೆ ಓದೋದೆಲ್ಲ ಬಿಟ್ಟು ಅದೇ ಮಾಡ್ತೇನೆ ಆ ತರ ಇರ್ತಾನೆ. ಓಕೆ ಓಕೆ. ಇದು ಸ್ವಲ್ಪ ಫ್ರೈ ಆಗೋ ತನಕ ವೇಟ್ ಮಾಡುವ. ಓಕೆ. ಆದ ತಕ್ಷಣ ತೆಗೆದು ಸೈಡಿಗೆ ಇಟ್ಟರೆ ಎಸ್. ಇದನ್ನು ಅವರು ಹಾಗೆ ಯೂಸ್ ಮಾಡ್ಕೊಳ್ಬಹುದು. ಇದು ಪನ್ನೀರ್ ಬುರ್ಜಿ, ನಾವ್ ಎಗ್ ಬುರ್ಜಿ ಹೇಗೆ ಮಾಡ್ತೇವೆ ಅದೇ ತರ ಪನ್ನೀರ್. ನಂಗೆ ಆಗದಿಂದ ಸ್ವಲ್ಪ ಡೌಟ್ ಬರ್ತದೆ, ನೋಡ್ಲಿಕ್ಕೆ ಸ್ವಲ್ಪ ಬುರ್ಜಿ ಕಾಣಿಸ್ತದೆ. ಹೌದು, ಹಾಗೆ ಚಪಾತಿ ಜೊತೆ ಯಾವ್ದಕ್ಕಾದ್ರೂ ಸೈಡ್ ಗೆ ಯೂಸ್ ಮಾಡ್ಕೊಳ್ಬಹುದು. ಅದರ ಬದಲು ಸ್ಯಾಂಡ್ವಿಚ್ ತರ ಮಾಡಿದ್ರೆ ಮಕ್ಕಳಿಗೆ ಸ್ವಲ್ಪ ಸೇರ್ತದೆ ಅಂತ. ಹೌದು, ನಮ್ ಕೂಡ ಕೆಲವೊಮ್ಮೆ. ಓಕೆ ಓಕೆ, ಫ್ರೈ ಆಯ್ತು. ಫ್ರೈ ಆದ ತಕ್ಷಣ ಸ್ಲೈಟ್ಲಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಪನ್ನೀರ್. ಸೊ ಅಲ್ಲಿಗೆ ನಿಮ್ಗೆ ಗೊತ್ತಾಗ್ತದೆ ಅದು ಆಗಿದೆ ಅಂತ. ಓಕೆ, ಕುಕ್ ಆಗಿದೆ ಅಂತ. ಓಕೆ. ಇದಾದ್ರ ಮೇಲೆ ಇನ್ನು ನೆಕ್ಸ್ಟ್ ನಾವು ಬ್ರೆಡ್ ಇದು ಮಿಡ್ಲಿಗೆ ಓಕೆ ಅದನ್ನು ಫಿಲ್ ಮಾಡ್ಕೊಳ್ಳುವ. ಓಕೆ. ಬ್ರೆಡ್ ಯಾವುದು ಆಗುತ್ತಾ? ಬ್ರೆಡ್ ನಾನಿಲ್ಲಿ ತಂದಿರೋದು ಬ್ರೌನ್ ಬ್ರೆಡ್. ಓಕೆ. ಸ್ವಲ್ಪ ಸ್ಟರ್ಡಿ ಅಂದ್ರೆ ಸ್ವಲ್ಪ ಗಟ್ಟಿ ಬರ್ತದೆ. ನಮ್ಗೆ ಎಷ್ಟು ದಪ್ಪ ಫಿಲ್ಲಿಂಗ್ ಬೇಕಿದ್ರೆ ಸಹ ಹಾಕೊಳ್ಬಹುದು. ಓಕೆ. ವೈಟ್ ನಮ್ ನಾರ್ಮಲ್ ಆಗಿ ಸಿಗೋ ಬ್ರೆಡ್ ಸಹ ಆಗ್ತದೆ, ಎನಿ ನಮ್ಗೆ ಇಷ್ಟ ಇದ್ದ ಹಾಗೆ. ಚಪ್ಪೆ ಬ್ರೆಡ್ ಅಲ್ಲ, ಕೆಲವೊಂದ್ಸತಿ ನಾವು ಸ್ವೀಟ್ ಚಪ್ಪೆ ಬ್ರೆಡ್ ಎಲ್ಲ ಒಳ್ಳೇದು ಯಾವ್ದಕ್ಕೆ, ಸ್ಯಾಂಡ್ವಿಚ್ ಗೆ ಆಗುವಾಗ. ಸ್ವೀಟ್ ಬ್ರೆಡ್ ಆದ ಕೂಡ ಅದರದ್ದು ಸ್ಲೈಟ್ ಸ್ವೀಟ್ನೆಸ್ ಇರ್ತದೆ. ಈಗ ನಾನು ಶೆಜ್ವಾನ್ ಚಟ್ನಿ ಹೇಳಿದೆ ಅಲ್ಲ, ಅದನ್ನ ಒಂದೊಂದು ಸ್ಲೈಸಿಗೆ ಹಾಕುದು, ಒಂದೊಂದು ಸ್ಯಾಂಡ್ವಿಚ್ ಇದು. ಅದಾದ ಮೇಲೆ ನೆಕ್ಸ್ಟ್ ನಾವು ಸ್ವಲ್ಪ ಮೇಯೋನೀಸ್. ಓಕೆ. ಮೇಯೋನೀಸ್ ಇನ್ನೊಂದು ಬ್ರೆಡ್ಗೆ, ಒಂದು ಬ್ರೆಡ್ಗೆ ಇದಿಷ್ಟ ಆದ ಮೇಲೆ ಇನ್ನು ನೆಕ್ಸ್ಟ್ ನಾವು ಇದಕ್ಕೆ ಬ್ರೆಡ್ ಹಾಕೊಳ್ತೇವೆ. ಓಕೆ. ಬ್ರೆಡ್ಗೆ ನಮ್ದು ಫಿಲ್ಲಿಂಗ್ ಹಾಕೊಳ್ಳಿ. ಎಸ್. ನಿಮ್ಗೆ ಜಾಸ್ತಿ ಬೇಕಾದಲ್ಲಿ ಅಂದ್ರೆ ತುಂಬಾ ಮಾಡುವಾಗ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಓಕೆ. ಅದಾದ ಮೇಲೆ ನಾವು ಸ್ವಲ್ಪ ಚೀಸ್ ಹಾಕುವ. ಓಕೆ. ಕೆಲವರಿಗೆ ಕಿಚನ್ಗೆ ಹೋಗುದೇ ಬಾರಿ ಟೆನ್ಷನ್. ಬಟ್ ನೀವು ಕಿಚನ್ ಅಲ್ಲಿ ಇರುವುದು ಅಂತ ಜಾಸ್ತಿ ಅಲ್ವಾ? ನಮ್ದೀಗ ಹಾಗೆ ಆಗಿದೆ ಬಿಸ್ನೆಸ್ ಹಾಗೆ ಇರೋದ್ರಿಂದ. ನಮ್ದು ಆಫೀಸೇ ಕಿಚನ್ ಅಲ್ವಾ? ಚೀಸ್, ಅದಾದ್ಮೇಲೆ ಒಂದು ಸ್ಲೈಸ್ ಕ್ಯಾಪ್ಸಿಕಮ್. ಓಕೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಓಕೆ ಅದು ಸ್ವಲ್ಪ ಸೆಟ್ ಆಗುತ್ತೆ. ಕರೆಕ್ಟ್. ಇದನ್ನ ಹಾಗೆವೇ ತಿನ್ಬಹುದು, ಇಲ್ಲದಿದ್ರೆ ಸ್ವಲ್ಪ ಗ್ರಿಲ್ ಮಾಡ್ತೀವಿ. ಓಕೆ. ಇನ್ನು ಸ್ವಲ್ಪ ಟೇಸ್ಟ್ ಜಾಸ್ತಿ. ಓಕೆ ಮೇಡಮ್, ಈಗ ಏನ್ ಮಾಡಬೇಕು? ಇದನ್ನ ನಾವು ನೆಕ್ಸ್ಟ್ ಗ್ರಿಲ್ ಮಾಡ್ತೀವಿ. ಅಗೇನ್ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ನಮ್ಮ ಪ್ರಕಾರ ಹೇಗೆ ಅವೈಲೇಬಲ್ ಇದೆ ಮನೆಯಲ್ಲಿ ಅದರ ಮೇಲೆ ಒಂದೊಂದು ಸ್ಯಾಂಡ್ವಿಚ್ ಅನ್ನು ಬಿಸಿ ಆಗೋ ತನಕ ಹೀಗೆ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಡಿಫರೆಂಟ್ ಆಗ್ತದೆ. ಮತ್ತೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ, ನಿಮಗೆ ಕಟ್ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಇಲ್ಲದೆ ಬ್ರೆಡ್ ಮೆದು ಅಲ್ಲ, ನಮ್ಗೆ ರಗಳೆ ಆಗ್ತದೆ. ಸ್ಲೈಟ್ ಬ್ರೌನ್ ಆದ್ರೆ ಕೆಲಸ. ಮತ್ತೆ ಇದು ಸ್ವಲ್ಪ ನಾವು ಹೀಟ್ ಮಾಡುವಾಗ ಒಳಗಡೆ ಇರುವ ಚೀಸ್ ಸ್ಲೈಟ್ ಮೆಲ್ಟ್ ಆಗ್ತದೆ. ಓಕೆ ಮೇಡಮ್, ಆಲ್ರೆಡಿ ರೆಡಿ ಅಲ್ವಾ? ಸೊ ಟೇಸ್ಟ್ ಮಾಡಕ್ಕೆ ನಾನು ರೆಡಿ ಇದ್ದೇನೆ. ಓಕೆ. ಏನಿದು ಮೇಡಮ್? ಪನ್ನೀರ್ ಸ್ಯಾಂಡ್ವಿಚ್. ಓಕೆ, ಸೂಪರ್. ಆ್ಯಂಡ್ ಮಕ್ಕಳಿಗೆ ಇಷ್ಟ ಅಂತ ಅವ್ರು ಹೇಳಿದ್ರು, ಬಟ್ ನಂಗೆ ಕೂಡ ತುಂಬಾನೇ ಇಷ್ಟ. ಓಕೆ, ಈ ಥರ ಫುಡ್ ಎಲ್ಲ ಹೌದು, ನಾನು ಆಗದಿಂದ ಕಾಯ್ತಿದ್ದೇನೆ. ಯಾಕಂದ್ರೆ ಫ್ರೈ ಮಾಡ್ತಾ ಇರುವಾಗ ಯಾವಾಗ ರೆಡಿ ಆಗ್ತದೆ ಅಂತ. ಓಕೆ, ಆ್ಯಂಡ್ ನೋಡೋಣ, ಇದು ಟೇಸ್ಟ್ ಮಾಡಿ ಹೇಳ್ತೇನೆ ಏನು ಹೇಗೆ ಅಂತ. ಓಕೆ, ಗ್ರೇಟ್. ಓಕೆ, ಸೂಪರ್. ಪನ್ನೀರು ಇಲ್ದಿದ್ರೆ ಎಗ್ ಬುರ್ಜಿ ಕೂಡ ಹಾಕಿದ್ರು ಒಳ್ಳೆ ಆಗ್ತಿತ್ತು. ಇದು ಆಲ್ಮೋಸ್ಟ್ ನಮ್ಮ ಎಗ್ ಬುರ್ಜಿ ಮತ್ತೆ ಪನ್ನೀರು ಆಲ್ಮೋಸ್ಟ್ ಸೇಮ್ ಇದೆ ಟೇಸ್ಟ್ ಅಲ್ವಾ? ಓಕೆ, ನಂಗಂತೂ ಖುಷಿ ಆಯ್ತು. ಇದು ಮಕ್ಕಳಿಗೆ ಸೂಪರ್ ಆಗಿ ಖುಷಿ ಆಗ್ಬೋದು.
ಸೊ ಖುಷಿ ಆಯ್ತು ಮೇಡಮ್, ನೀವು ಇಲ್ಲಿ ತನಕ ಬಂದು ಒಂದು 2 ಡಿಶನ್ನು ನಮ್ಮ ವೀಕ್ಷಕರಿಗೋಸ್ಕರ ನೀವು ಕಲಿಸ್ಕೊಟ್ಟಾಯಿತು. ಆ್ಯಂಡ್ ಇವತ್ತು ನೀವು ಹೇಳಿದ್ದು ವಿದಿನ್ 10 to 15 ಮಿನಿಟ್ಸ್ ಆಗಿರುವಂಥದ್ದೇ ಕೆಲವೊಂದೆಲ್ಲ. ಓಕೆ, ಆ್ಯಂಡ್ ನಮ್ಗೆ ಸ್ವಲ್ಪ ಪೇಷನ್ಸ್ ಬೇಕಾಗ್ತದೆ ಕೆಲವೊಂದು ಸತಿ, ಯಾಕಂದರೆ ಇಲ್ಲಿ ಸ್ವಲ್ಪ 15 ಮಿನಿಟ್ಸ್ ಬೇಕಾಗ್ತದೆ. ಓಕೆ, ಆ್ಯಂಡ್ ನಿಮ್ಗೆ ಏನು ಫೀಲ್ ಆಯ್ತು ಮೇಡಮ್ ಒಂದು ಕಾರ್ಯಕ್ರಮಕ್ಕೆ ಬಂದು? ತುಂಬಾ ಖುಷಿ ಆಯ್ತು. ಓಕೆ, ನಿರೂಪಣೆ ತುಂಬಾ ಖುಷಿ. ಓಕೆ, ಥ್ಯಾಂಕ್ ಯು ಮೇಡಮ್. ಫೆಸಿಲಿಟೀಸ್ ಎಸ್ ಎಸ್, ಮತ್ತೆ ಯಾವಾಗ ಸಹ ನಮಗೆ ನಮ್ಮಲ್ಲಿರೋ ನಾಲೆಜ್ ಇನ್ನೊಬ್ಬರಿಗೆ ಹಂಚಿಕೊಂಡಷ್ಟು ಒಳ್ಳೇದಂತ ಹೇಳ್ತಾರೆ. ಕರೆಕ್ಟ್. ಓಕೆ, ಆ್ಯಂಡ್ ನಿಮ್ಮ ಏನು ಬಿಸ್ನೆಸ್ ಏನು ಕಂಪನಿ ನೀವು ಓಪನ್ ಮಾಡಿದ್ರಿ, ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಬರುವಾಗ ನೀವು ಟಾಪ್ ಲೆವೆಲ್ ಅಲ್ಲಿ ಇರಬೇಕು. ಈಗಲೂ ಟಾಪ್ ಲೆವೆಲ್ ಅಲ್ಲಿ ಇದ್ದೀರಿ, ಬಟ್ ಮತ್ತೊಮ್ಮೆ ಹೇಳ್ಬೋದಾ ಆ ಹೆಸರು? ಡೋಲ್ಶೆ ಡೆಸರ್ಟ್ಸ್ ಅಂತ. ಓಕೆ, ಗೂಗಲ್ ಸರ್ಚ್ ಮಾಡಿದ್ರೆ ಆಯ್ತು. ಗೂಗಲ್, ಇನ್ಸ್ಟಾಗ್ರಾಮ್. ಓಕೆ, ಸೂಪರ್. ಆ್ಯಂಡ್ ಮತ್ತೊಂದು ಸತಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್. ಆ್ಯಂಡ್ ಅನುಷಾ ಮೇಡಮ್ 2 ಡಿಶನ್ನು ನಮ್ಮ ವೀಕ್ಷಕರಿಗೋಸ್ಕರ ಕಲಿಸ್ಕೊಟ್ಟಾಯಿತು. ಆ್ಯಂಡ್ ಇದೇ ರೀತಿಯಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತಾರಂತೆ. ಓಕೆ, ನೋಡೋಣ, ಅಲ್ಲಿ ತನಕ ನಾವು ವೇಟ್ ಮಾಡಲೇಬೇಕು. ಸೊ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಇನ್ ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.